ಪುತ್ತೂರು ನಗರಸಭೆಯ ವತಿಯಿಂದ ವಾರದ ಹಿಂದೆ ನಡೆದ ವರ್ತಕರ ಸಂಘ ಸಂಸ್ಥೆಗಳ ಸಭೆಯಲ್ಲಿ ವರ್ತಕರ ಅಂಗಡಿಗಳಲ್ಲಿ ಸಾರ್ವಜನಿಕರಿಗೆ ಗ್ರಾಹಕರಿಗೆ ಜಾಗೃತಿ ಮೂಡಿಸಲು ಸ್ಟಿಕ್ಕರ್ ಹಂಚಿಕೆಯ ಕುರಿತು ಕೈಗೊಂಡ ನಿರ್ಣಯದಂತೆ ಪುತ್ತೂರು ಪೇಟೆಯಾದ್ಯಂತ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಸದಸ್ಯರು ಸ್ವಯಂ ಸೇವಕರು ವರ್ತಕರ ಅಂಗಡಿಗಳಿಗೆ ತೆರಳಿ ಕರಪತ್ರ ಮತ್ತು ಸ್ಟಿಕ್ಕರ್ ಅನ್ನು ಹಂಚಿದರು. ಕೋವಿಡ್ ಸೋಂಕಿನ ಮುನ್ನೆಚ್ಚರಿಕೆಯ ಕುರಿತ ಜಾಗೃತಿ ಕರಪತ್ರ ಮತ್ತು ಸ್ಟಿಕ್ಕರ್ ಅನ್ನು ನಗರಸಭೆಯ ಅಧ್ಯಕ್ಷ ಕೆ ಜೀವಂತರ್ ಜೈನ್ ಅವರು ಬಿಡುಗಡೆಗೊಳಿಸಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಅವರು ಮಾತನಾಡಿ, ಗ್ರಾಹಕರಿಗೆ ಜಾಗೃತಿ ಮೂಡಿಸುವಲ್ಲಿ ವರ್ತಕರ ಪಾತ್ರ ಶ್ಲಾಘನೀಯ ಎಂದರಲ್ಲದೆ ಈ ಹಿಂದೆ ರೋಟರಿ ಸಂಸ್ಥೆಗಳ ಮೂಲಕ ಆಟೋ ರಿಕ್ಷಾಗಳಿಗೆ ಸ್ಟಿಕ್ಕರ್ ಕೊಡುವ ಮೂಲಕ ಪ್ರಯಾಣಿಕರ ಜಾಗೃತಿಯಾಗಿದೆ. ಇವತ್ತು ವರ್ತಕರಿಂದ ಗ್ರಾಹಕರನ್ನ ಜಾಗೃತಿ ಮೂಡಿಸುವ ಕೆಲಸ ಆಗುತ್ತಿದೆ ಎಂದು ಹೇಳಿದರು. ಒಂದು ವರ್ಷದಿಂದ ಕೋವಿಡ್-19 ನಾವು ಸಾರ್ವಜನಿಕರು ಮತ್ತು ವರ್ತಕರು ಬಹಳ ಸಂಕಷ್ಟದಲ್ಲಿ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಕಳೆದ ಒಂದು ವಾರದ ಮೊದಲು ನಗರಸಭೆಯಲ್ಲಿ ಸೇರಿಕೊಂಡು ವರ್ತಕರು ಮತ್ತು ಸಂಘ ಸಂಸ್ಥೆಗಳು ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ಬಿನ ಮುಖಾಂತರ ಒಂದಷ್ಟು ನಗರ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡುವಂಥದ್ದು, ಕೋವಿಡಿನ ಬಗ್ಗೆ ಜಾಗೃತಿಯನ್ನು ವಹಿಸುವಂಥದ್ದು ನಾವು ಮಾಡಬೇಕು ಅಂತ ಹೇಳುವ ಅಪೇಕ್ಷೆಯನ್ನು ಪಟ್ಟಾಗ ವರ್ತಕ ಸಂಘದವರು ಮತ್ತು ಈಗಾಗಲೇ ರೋಟರಿ ಕ್ಲಬ್ನವರು ಆಟೋ ರಿಕ್ಷಾಗಳಿಗೆ ಸ್ಟಿಕ್ಕರನ್ನು ಅಂಟಿಸುವ ಮುಖಾಂತರ ಒಂದಷ್ಟು ಜನರ ಜಾಗೃತಿ ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಮುಳಿಯ ಸಮೂಹ ಸಂಸ್ಥೆಯ ಪದ್ಮ ಸೋಲರ್, ಹಿಮ ರೆಫ್ರಿಜಿರೇಟರ್, ಬ್ರೈಟ್ ಪ್ಯಾರಾ ಮೆಡಿಕಲ್ ವಿದ್ಯಾರ್ಥಿಗಳು, ಚೇತನ ಆಸ್ಪತ್ರೆ ಪುತ್ತೂರು, ಎಸ್ಎಸ್ಎಫ್ ಪುತ್ತೂರು ವಲಯ ವಿಕಾಯ ತಂಡದ ಸ್ವಯಂ ಸೇವಕರು ದಾರಿಯುದ್ದಕ್ಕೂ ವರ್ತಕರ ಅಂಗಡಿಗಳಿಗೆ ಸ್ಟಿಕ್ಕರ್ ಹಂಚಿ ಜಾಗೃತಿಯನ್ನ ಮೂಡಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ವಿದ್ಯಾರ್ಗೌರಿ, ಪೌರಾಯುಕ್ತ ಮಧು ಎಸ್ ಮನೋಹರ್, ನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಗೋಪಾಲ್ ನಾಯ್ಕ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿ ರಫೀಕ್ ದರ್ಬೆ ಮೊದಲಾದವರು ಉಪಸ್ಥಿತರಿದ್ದರು.